ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನವೆಂಬರ್ 3ರಂದು ಅಂಕ್ಲೇಶ್ವರದ ಮಾ ಶಾರದಾ ಭವನ ಪುರಭವನದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಗುಜರಾತ್ ಘಟಕದ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸಲಾಯಿತು. ಗುಜರಾತ್ ಘಟಕದ ಅಧ್ಯಕ್ಷ ಅಜಿತ್ ಎಸ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಸಮಾರಂಭವನ್ನು ಆರಂಭಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಗುಜರಾತ್ ಕ್ರೀಡಾ ಮತ್ತು ಸಾರಿಗೆ ಸಚಿವ ಈಶ್ವರ್ ಸಿಂಹ್ ಪಾಟೀಲ್ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಸಚಿವರನ್ನ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಸಚಿವರು ಮಾತನಾಡಿದರು. ದುಡಿಮೆಯ ಮೂಲಕ ಜೀವನ ಕಂಡುಕೊಳ್ಳಲು ಶತಮಾನದಿಂದ ಗುಜರಾತ್ನಲ್ಲಿ ನೆಲೆಸಿರುವ ತುಳು ಕನ್ನಡಿಗರು ಸಾಮರಸ್ಯದ ಬಾಳಿನ ಪ್ರತೀಕ ಎಂದರು. ಶಂಕರ್ ಕೆ ಶೆಟ್ಟಿ ಮತ್ತು ಪ್ರೇಮಾ ಶಂಕರ್, ರವಿನಾಥ್ ಎ ಶೆಟ್ಟಿ ಮತ್ತು ಭಾರತಿ ರವಿನಾಥ್, ಅಜಿತ್ ಎಸ್ ಶೆಟ್ಟಿ ಮತ್ತು ಪ್ರಜತಾ ಅಜಿತ್ ದಂಪತಿಗಳು ಶ್ರೀ ಮಹಾತ್ ಶ್ರೀ ಮನಮೋಹನ್ ದಾಸ್ ಜಿ ಗುಮನ್ ದೇವ್ ಪಿತಾದೀಸ್ ಅವರ ಪಾದಪೂಜೆಗೈದು ಗುರುವಂದನೆ ಸಲ್ಲಿಸಿದರು. ಸಂಸ್ಥೆಯ ತೆರೆಮರೆಯ ಪ್ರಧಾನ ರೂವಾರಿ, ತುಳು ಸಂಘ ಬರೋಡಾದ ಅಧ್ಯಕ್ಷ ಶಶಿಧರ್ ಬಿ ಶೆಟ್ಟಿ ಮತ್ತು ಸತೀಶ್ ಶೆಟ್ಟಿ ಪಟ್ಲ ಅವರನ್ನ ಸಚಿವ ಈಶ್ವರ್ ಪಾಟೀಲ್ ಅವರು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು. ಆಶೀರ್ವಚನ ನೀಡಿದ ಶ್ರೀ ಮಹಾತ್ ಶ್ರೀ ಮನಮೋಹನ್ ದಾಸ್ ಜಿ ಗುಮನ್ ದೇವ್ ಪಿತಾದೀಸ್ ಅವರು, ನಿಮ್ಮ ಭಾಷಾಪ್ರಿಯತೆ, ಸಂಸ್ಕೃತಿಯ ಒಲುಮೆ, ಶಿಸ್ತುಬದ್ಧ ಸಂಘಟನೆ, ಆತಿಥ್ಯ ಗೌರವದಿಂದ ಧನ್ಯನಾದೆ. ನಿಷ್ಠೆಯ ಕರ್ಮವನ್ನ ತಿಳಿಸಿ ಬೆಳೆಸಿ ಉಳಿಸಿದವರಲ್ಲಿ ಕರ್ನಾಟಕದವರು ಪ್ರಧಾನರು. ಭಾಷೆಯಿಂದ ಭಗವಂತನನ್ನ ಆರಾಧಿಸಿಕೊಳ್ಳಬಹುದು ಎನ್ನುವುದಕ್ಕೆ ಇದೊಂದು ಕಾರ್ಯಕ್ರಮ ಸಾಕ್ಷಿ ಎಂದರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷರಾದ ಸತೀಶ್ ಶೆಟ್ಟಿ ಪಟ್ಲ ಮಾತನಾಡಿ, ಕಲಾಭಿಮಾನಿಗಳ ಪ್ರೋತ್ಸಾಹವೇ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದೆ. ಯಕ್ಷಗಾನ ಕಲಾವಿದರಿಗೆ ನೆರವಾಗಿ ಈ ಸಂಸ್ಥೆ ಶ್ರಮಿಸಲಿ ಎಂದರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಗುಜರಾತ್ ಘಟಕದ ಅಧ್ಯಕ್ಷ ಅಜಿತ್ ಶೆಟ್ಟಿ ಮಾತನಾಡುತ್ತಾ, ಯಕ್ಷಗಾನ ಆರಾಧಕರ ಸೇರುವಿಕೆಯಿಂದ ಯಕ್ಷಲೋಕ ಸೃಷ್ಟಿಯಾಗಿದೆ. ಇದಕ್ಕೆ ಸತೀಶ್ ಶೆಟ್ಟಿ ಪಟ್ಲರ ಅಭಿಮಾನವೂ ಕಾರಣ. ಇಂತಹ ಏಕತಾ ಮನೋಧರ್ಮದಿಂದ ನಾವೆಲ್ಲರೂ ಒಗ್ಗೂಡುತ್ತಾ ಕಲೆ, ಕಲಾವಿದರ ಅಭಿವೃದ್ಧಿಗೆ ಸಹಕರಿಸೋಣ ಎಂದರು. ಅತಿಥಿಗಳಾಗಿ ಅಂಕ್ಲೇಶ್ವರ ನಗರ ಪಾಲಿಕಾ ಉಪಾಧ್ಯಕ್ಷ ನೀಲೇಶ್ ಪಾಟೀಲ್, ಮುನಿಯಾಲ್ ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಉದಯ್ ಶೆಟ್ಟಿ ಮುನಿಯಾಲ್, ಬಂಟ್ ಸಂಘ ಮುಂಬೈ ಇದರ ಉನ್ನತ ಶಿಕ್ಷಣ ಸಮಿತಿಯ ಉಪ ಕಾರ್ಯಾಧ್ಯಕ್ಷ ಕಿಶೋರ್ ಕುಮಾರ್ ಕುತ್ಯಾರ್, ಬಂಟ್ ಸಂಘ ಮುಂಬೈ ಇದರ ಮೀರಾ ಬಾಯಂದರ್ ಪ್ರಾದೇಶಿಕ ಸಮಿತಿ ಗಿರೀಶ್ ಶೆಟ್ಟಿ ತೆಳ್ಳಾರ್, ಕರ್ನಾಟಕ ಸಮಾಜ ಸೂರತ್ ಅಧ್ಯಕ್ಷ ಮನೋಜ್ ಸಿ ಪೂಜಾರಿ, ಉದ್ಯಮಿಗಳಾದ ಬಾಬುಭಾಯ್ ಪಟೇಲ್, ರಾಮಕೃಷ್ಣ ಗಂಭೀರ್, ಹರೀಶ್ ಪಿ ಶೆಟ್ಟಿ, ಸಂದೀಪ್ ಬಾಯ್ ಪಟೇಲ್, ಕೇತನ್ ಮೋದಿ, ಹಸನ್ಮುಖ್ ಪಾಟೀಲ್, ಜಯಂತ್ ಶೆಟ್ಟಿ ಸೂರತ್, ದಯಾನಂದ್ ಸಾಲ್ಯಾನ್ ಬರೋಡಾ, ಉದಯ್ ಸಿ ಶೆಟ್ಟಿ ಮಂಗಳೂರು, ಮಹಾಬಲ ಶೆಟ್ಟಿ ಪಟ್ಲಗುತ್ತು, ಪುರುಷೋತ್ತಮ ಭಂಡಾರಿ, ಸಿಎ ಸುದೇಶ್ ರೈ, ಗುಜರಾತ್ ಘಟಕದ ಗೌರವಾಧ್ಯಕ್ಷ ರಾಮಚಂದ್ರ ರೈ, ಉಪಾಧ್ಯಕ್ಷ ಹರೀಶ್ ಪೂಜಾರಿ, ಪ್ರಧಾನ ಕಾರ್ಯದರ್ಶಿ ವಿಶಾಲ್ ಶಾಂತ, ತುಳು ಸಂಘ ಅಂಕ್ಲೇಶ್ವರ ಅಧ್ಯಕ್ಷ ಶಂಕರ್ ಕೆ ಶೆಟ್ಟಿ, ಗೌರವಾಧ್ಯಕ್ಷ ರವಿನಾಥ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಶೆಟ್ಟಿ, ಕೋಶಾಧಿಕಾರಿ ಶಶಿಧರ್ ಶೆಟ್ಟಿ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಮ್ಮ ಟಿವಿ ವಾಹಿನಿಯ ಕಾರ್ಯಕ್ರಮ ಸಂಯೋಜಕ ಹಾಗೂ ನಿರೂಪಕ ನವೀನ್ ಶೆಟ್ಟಿ ಎಡ್ಮೆಮಾರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಿರಣ್ ಪಾಟೀಲ್ ಅತಿಥಿಗಳನ್ನು ಪರಿಚಯಿಸಿದರು. ರಂಜನಿ ಶೆಟ್ಟಿ ಸೂರತ್, ಶಿವಪ್ರಸಾದ್ ಶೆಟ್ಟಿ, ಶಶಿ ಶೆಟ್ಟಿ, ಸಂತೋಷ್ ಕ್ಯಾಟರರ್ಸ್, ಅಶ್ವಿತ್ ಶೆಟ್ಟಿ, ಜಯಪ್ರಕಾಶ್ ಕಣಂತೂರು ಸಹಿತ ಗಣ್ಯರನ್ನ ಗೌರವಿಸಲಾಯಿತು. ಕರ್ನೂರು ಮೋಹನ್ ರೈ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರೆ ಉಪಾಧ್ಯಕ್ಷ ಹರೀಶ್ ಪೂಜಾರಿ ವಂದಿಸಿದರು. ಗುಜರಾತ್ ರಾಜ್ಯದಾದ್ಯಂತ ಅಪಾರ ಸಂಖ್ಯೆಯ ಕಲಾಭಿಮಾನಿಗಳು ಆಗಮಿಸಿದ್ದರು. ತನ್ಮಯ ಗುರೂಜಿ ನಿರ್ದೇಶನದ ಸ್ವರ ಸಪ್ತ ಬಳಗದಿಂದ ಶಾಸ್ತ್ರೀಯ ಸಂಗೀತ ನಡೆಯಿತು. ಪ್ರಸಿದ್ಧ ಯಕ್ಷಗಾನ ಕಲಾವಿದ ಸತೀಶ್ ಶೆಟ್ಟಿ ಪಟ್ಲ ಭಾಗವತಿಕೆಯಲ್ಲಿ ಕನಕಾಂಗಿ ಕಲ್ಯಾಣ ಯಕ್ಷಗಾನ ಪ್ರದರ್ಶಿಸಲಾಯಿತು.
ಗಿರಿಯ ತೇರಿ ಬಂದಿದೆ शत्रुबुद्धि विनाशाय दीपज्योति नमोस्तुते। ಆರ್ಥಿಕ ಅಭಿನಂದನೆ. ಅಂಚನೆ ನಮ್ಮೊಟ್ಟಿಗೆ ಪುನಃ ಕುಡೂರಿ ಗೆಸ್ಟ್ ಆಯ್ನ ಸಂದೀಪ್ ಭಾಯ್ ಪಟೇಲ್ ಅರೆಗ್ಲ ನಮ್ಮ ತುಳು ಸಂಘವಕ ಯಕ್ಷಪಟ್ಲ ರುದ್ರ ಫೌಂಡೇಶನ್ ಲೆಕ್ಕಡ ಆರ್ಥಿಕ ಅಭಿನಂದನೆ ಬಂದಿದ್ದಾರೆ. ಒಕ್ಕೂರಿ ಗೆಸ್ಟ್ ಆಯ್ನ ನಮ್ಮ ಏನ ನೀಲೇಶ್ ಪಟೇಲ್ಗಳ ತುಳು ಸಂಘವಕ ಯಕ್ಷಪಟ್ಲ ಫೌಂಡೇಶನ್ ಲೆಕ್ಕಡ ಕುಡಲ್ ಜಿಂಜಿನ ಸೊಲುಮೆ ಮಾಡ್ತಂದಿಲ್ಲ. ಒಕ್ಕೂರಿ ನಮ್ಮ ಆಯ್ನ ಬಾಬುಭಾಯ್ ಪಟೇಲ್ ಮೇರೆಗ್ಲ ತುಳು ಸಂಘವಕ ಯಕ್ಷ ಫೌಂಡೇಶನ್ ಲೆಕ್ಕಡ ಕುಡಲ್ ಜಿಂಜಿನ ಸೊಲುಮೆ ಮಾಡ್ತಂದಿಲ್ಲ. ನಮ್ಮ ಆಯ್ನ ಕೇತನ್ ಭಾಯ್ ಮೋದಿಗ್ಲ ತುಳು ಸಂಘವಕ ಯಕ್ಷಪಟ್ಲ ಫೌಂಡೇಶನ್ ಲೆಕ್ಕಡ ಆರ್ಥಿಕ ಅಭಿನಂದನೆ ಮತ್ತೊಂದಿಲ್ಲ. ಒಕ್ಕೂರಿ ನಮ್ಮ ಆಯ್ನ ಹಸ್ಮುಖ್ ಪಟೇಲ್ ನೇರ ನಮ್ಮಟ್ಟು ಗುಲ್ಲೇರು ಅರೆಗ್ಲ ತುಳು ಸಂಘವಕ ಯಕ್ಷಪಟ್ಲ ಲೆಕ್ಕಡ ಆರ್ಥಿಕ ಅಭಿನಂದನೆ ಮತ್ತೊಂದಿಲ್ಲ. ಅಂಚನೆ ನಮ್ಮ ಪಟ್ಲ ಫೌಂಡೇಶನ್ ಸತೀಶ್ ಅಣ್ಣೆಲ್ಲ ನೆಟ್ಟುಳ್ಳೇರು ಅರೆಗ್ಲ ನಮ್ಮ ಆರ್ಥಿಕ ಅಭಿನಂದನೆ ಮತ್ತೊಂದಿಲ್ಲ. ಮೂರು ಸೇರ್ತಿನ ಮಾತರೆಗಳ ತುಳು ಸಂಘವಕ ಯಕ್ಷ ಫೌಂಡೇಶನ್ ಲೆಕ್ಕಡ ಯಾನ ಆರ್ಥಿಕ ಅಭಿನಂದನೆ ಮಾಡ್ತಂದಿಲ್ಲ. रविनाथ सिंह जी उनका शौर्य से अभिवादन कर रहे हैं। हार्दिक स्वागत है आपका।
बुके से अभिवादन उनका हो रहा है और एक अच्छा सा मोमेंट स्मृति चिन्ह टुल्लू संघ इस राष्ट्र को दे बुरी बुरी स्वागत है माननीय मंत्री महोदय श्री ईश्वर सिंह पटेल का। संदीप भाई का भी अंकलेश्वर टुल्लू संगठन के समग्र विश्व में जिन्होंने जीवित रखा है वह श्री सतीश पटेल। आपका भी हार्दिक स्वागत है यहाँ अंकलेश्वर टुल्लू संघ में। गुजराती में हम लोग कहते हैं दिस इज द अन्ना स्टाइल। बोलिए भारत माता की वंदे। और इस फाउंडेशन के माध्यम से चैरिटी के कार्य, सोशल सर्विस, एजुकेशन, मेडिकल फील्ड की अनेक प्रवृत्तियाँ आयोजन किया जाने वाला है और आज अंकलेश्वर में भी उनकी शुरुआत की है। तभी इस महत्वपूर्ण संगठन के द्वारा आने वाले समय में सोशल एक्टिविटी के कार्यों सफलतापूर्ण रूप से किए जाएंगे। इस सेवा कार्य में गुजरात सरकार की ओर से जो भी मदद की ज़रूरत होगी वह मदद करने में फाउंडेशन को एश्योरेंस देता हूँ। जब गुजरात में पूरा भारत बसा है तब आप सब मिलके समाज के विकास के साथ गुजरात और भारत के विकास में आप सहयोग दें, ऐसी शुभकामनाएं देता हूँ। मुझे आमंत्रित करने के लिए फाउंडेशन का धन्यवाद करता हूँ और आप सभी को दीपावली और नए साल की बहुत बहुत शुभकामनाएं। वंदे मातरम, भारत माता की जय। जिस बात का उन्होंने जिक्र किया स्टैच्यू ऑफ यूनिटी, तो टुल्लू संघ का नेक्स्ट प्रोग्राम जिसमें पूरे कर्नाटक से लोग आएंगे और पूरे गुजरात के लोग आएंगे वह आयोजित होगा स्टैच्यू ऑफ यूनिटी के स्थल पे। आप सभी को देखने भी मिलेगा और एक बहुत ही बेहतरीन नज़ारा हमारे गुजरात के सरदार वल्लभ भाई पटेल का मिलेगा आपसे। इतना बेहतरीन कार्यक्रम जो आप यहाँ पे अनुभव कर रहे हैं इसको सफल बनाने के लिए उन्होंने काफ़ी सहयोग किया। सभी का अभिवादन कर रहे हैं। हमारे यहाँ सुगर, बाकी सरकार, गरुड़ा, अहमदाबाद इतनी मोटी संख्या में उपस्थित होकर के कर्नाटक की हाजिरी मात्र गुजरात में नहीं पूरे भारत में बता दिया है। ये कर्नाटक क्या है? भले लोग इतने हॉल भी आज यहाँ छोटा पड़ रहा है, तो मैं कहना चाहूँगा कि मंचस्थ हमारे प्रिय भक्त रविनाथ शेट्टी जी, भारती बहन जी और आप सबके सभी सहयोगी लोग जिसका मुझे नाम यहाँ पहचान नहीं है, पर उन सबको भी मैं याद करना चाहूँगा, कलाकारों को भी याद करूँगा और ख़ास करके उपस्थित गुजरात राज्य के और इस असेंबली के सदस्य माननीय श्री ईश्वर सिंह पटेल जी, जिनका नाम भी ईश्वर सिंह है और इनके फादर का नाम भी ठाकुर सिंह है। ठाकुर भाई दोनों ही ईश्वर के नाम हैं। रवि भाई भी, अशोक भाई, केतन भाई और सब आप लोग नीचे बैठे हैं जो मेरे साथ आए हो सभी। हम अभी मैं यहाँ बैठ रहा, मुझे भी मालूम नहीं कि कर्नाटक की भाषा में टुल्लू का क्या अर्थ होता है। मैंने कल एक भक्त को फ़ोन करके जानना चाहा कि भाई मुझे ज़रा बता दो, हो सकता है मेरा नंबर यहाँ बोलने में आ जाए, तो किसी ने बताया नहीं। पर मुझे एहसास है कि भाषा भले हम ना समझें
पर इशारे समझ सकते हैं और वो दिन दूर नहीं जब हम एक दूसरे को मिले तो भगवान भी इस धरा पर आ सकते हैं। ಪದ್ನಾಲ್ಕು ಲೋಕಲೇನು ನಾಲ್ಕು ಕಂಬದ ನಡುತ್ತ ತಲಟು ಉಂಡು ಮಲ್ಪನಂಚಿತ್ತಿನ ಒಂಜಿ ಕಲವು ಒಂದು ಪಂಡ ಅವು ಯಕ್ಷಗಾನದ ರಂಗಸ್ಥಳ. ಇನಿ ನಮ್ಮ ಲೋಕಮಾನದಿಗೆ ತಂದಿನ ಯಕ್ಷಗಾನದ ಕಲಾವಿದರು ಮಾತ್ರ ಒಂಜಿ ರೀತಿ ಎಲ್ಲೆಗದಾದನ ಎಲ್ಲಂಜಿಗದಾದನ ಪಂಪಿನಂಚಿತ್ತಿನ ಬೆಚ್ಚ ಸೊಸು ಬುಡುಪಿನ ಯೌದೆಪ್ಪು ಬುಡುಪಿನಂಚಿತ್ತಿನ ಪೊರ್ತುಡು ನಮ್ಮಲ್ಲ ಅಂಚಿನಲ್ಪ ಯಕ್ಷಗಾನದ ಮಮ್ಮಲ್ಲ ಕಲಾವಿದರನ್ನ ಅಜತತ್ತಿನ ಬದುಕಿಗೆ ಆದೇರ್ಪುಡು ಪಂಪಿನ ಒಂಜಿ ಅಂಗಲ ಪುಡುಂಡೈನ ಸಂಸ್ಥೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್. ಇನಿ ಈ ಒಂದು ಸಂಸ್ಥೆ ಒರ್ಬಡಿ ಬೆತೆ ಬೆತೆ ಎಗ್ಗೆಲನ್ನು ಮಲ್ತಂದು ಐಟು ಒಂಜಿ ಗುಜರಾತ್ ಘಟಕ. ಇನ್ನು ಗುಜರಾತ್ ಘಟಕದ ನನ್ನ ಗುಜರಾತ್ ಶಾಖೆದ ರಡ್ಡೆ ವರ್ಷ ಪರ್ಬದ ಒಂಜಿ ಐಸ್ ರೋಡ್ಲ ನಮ್ಮಲ್ಲ ಈ ಪುರ್ತುಡು ನೆತ್ತ ಗುರುಕಾರ್ಲಾಯ್ನಂಚಿತ್ತಿನ ತನ್ನ ಮಮಲ್ಲ ಒಂಜಿ ಸಹಕಾರ ಕೊರೊಂದುಪ್ಪನಂಚಿತ್ತಿನ ಶಶಿಧರ್ ಶೆಟ್ಟಿ ನಮ್ಮೊಟ್ಟುಗುಲೇರು ಬರೋಡದ ಶಶಿ ದಾದ ಅಂತರಿಗೆ ನಮಸ್ಕಾರ ಬಂದಲೆ ಮಾತ ಯಕ್ಷಾಭಿಮಾನಿ ಎನ್ನ ವಂದನೆಲು. ಇನಿ ಗುಜರಾತ್ ಘಟಕ ಯಕ್ಷಧ್ರುವ ಪಟ್ಲದ ಗುಜರಾತ್ ಘಟಕದ 2ನೇ ವಾರ್ಷಿಕೋತ್ಸವ ಅಂಕ್ಲೇಶ್ವರ ನಡಪುಡು. ಕಳೆದ ವರ್ಷ ಉದ್ಘಾಟನೆ ನೆಂಚಿನ ಈ ಕಾರ್ಯಕ್ರಮ ಗುಜರಾತಾದ್ಯಂತವಾದ ಯಕ್ಷಗಾನವನ್ನು ಪ್ರಸರಿಸಿದ ಕೆಲಸವನ್ನು ಮಲ್ತೊಂದುಂಡು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಯಕ್ಷ ಕಲೆಯನ್ನು ಒರಿಪವನ ಕೆಲಸ ತಂದೆ ಮಾತ ಬಡ ಕಲಾಭಿಮಾನಿಗಳು ಯಕ್ಷಗಾನ ಬೆನ್ಪುರಂಚಿನ ಕಲಾಭಿಮಾನಿಗಳಿಗೆ ಆಯ್ತು ನೆರವು ಮನ್ಪುರಂಚಿನ ಕೆಲಸ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಂತೊಂದುಂಡು. ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಮೇರಿನ ನೇತೃತ್ವದ ಮನ್ಪುನಂಚಿತ್ತಿನ ಈ ಕಾರ್ಯಕ್ರಮಕ್ಕೂ ಇಂಕ್ಲ ಗೌರವ ಅಧ್ಯಕ್ಷರಾಯನಂಚಿತ್ತಿನ ರಾಮಚಂದ್ರ ಶೆಟ್ರು ಅಂಚನೆ ಅಧ್ಯಕ್ಷರಾಯಂಚಿನ ಅಜಿತ್ ಶೆಟ್ರು ಅಂಚನೆ ಜನರಲ್ ಸೆಕ್ರೆಟರಿ ಆಯಂಚಿನ ವಿಶಾಲ್ ಶಾಂತರ ನೇತೃತ್ವದ ಈ ಕಾರ್ಯಕ್ರಮ ಕನಕಾಂಗಿ ಕಲ್ಯಾಣ ಮನ್ಪುನಂಚಿತ್ತಿನ ಒಂದು ಪ್ರಸಂಗ ಇನ್ನು ಮಲ್ಪರಲ್ಲಿರುವುದು ಅವತ್ತಂದೆ ಈ ಯಕ್ಷಗಾನ ಕಲೆಯನ್ನ ಇಡೀ ಗುಜರಾತಾದ್ಯಂತವಾದ ಕಳೆದ ವರ್ಷ ಬರೋಡಾನಂದ ಈ ವರ್ಷ ಮೂಲು ಅಂಕ್ಲೇಶ್ವರ ಬರ್ಪಿ ವರ್ಷ ಅಹಮದಾಬಾದ್ ಅಂಚನೆ ಬುಕ್ಕೊಂದು ವರ್ಷ ವಾಪಿಡೆ ಈ ಪ್ರಕಾರವಾದ ಈ ಕಲೆನಿ ಗುಜರಾತದ ಪೂರ ಕೋಣೆ ಕೋಣೆಗಳ ಒಂದು ಕೊನೆಪುನಚ್ಚಿನ ಕೆಲಸನು ಯಕ್ಷಧ್ರುವ ಪಟ್ಲ ಮುಖಾಂತರವಾದ ಎಂಕಲು ಮಲ್ತೊಂದುಲ್ಲ ಗುಜರಾತ್ सामना वहाला અને ગુજરાત સરકારને સહકાર મંત્રી શ્રી ઈશ્વરભાઈ પટેલનું ખૂબ ખૂબ આભાર માનું છું અને સાથે જીએડીસી એસોસિએશનનો પ્રમુખ મહેશભાઈ અને એમને પણ નથી આવે એમને પણ આભાર વ્યક્ત કરું છું અને મારા મિત્ર અને વાઇસ પ્રેસિડેન્ટ નગરપાલિકાનો નિલેશભાઈ પટેલનો ખૂબ ખૂબ આભાર વ્યક્ત કરું અને ઉદ્યાની ચેતનભાઈ મોદીને પણ હું તુલસંગ અંકલેશ્વર તરફથી ખૂબ આભાર વ્યક્ત કરું અને બાબુભાઈનો હું અંકલેશ્વર તુલસંગ અંકલેશ્વર તરફથી ખૂબ ખૂબ આભાર વ્યક્ત કરું અને ઉદ્યાની અંકલેશ્વરનો અશોકભાઈ મોદી એમને હું અશોકભાઈ કરેલી એમને હું અંકલેશ્વર તરફથી ખૂબ ખૂબ અભિનંદન વ્યક્ત કરું એટલે મારી શબ્દોમાં કંઈ ભૂલ હોય એની અને આજનો યક્ષધ્રુવ પટલા ફાઉન્ડેશન ટ્રસ્ટ સતીશ પટેલ એમને પણ ગુજરાતની અંકલેશ્વરની તુલસંગ તરફથી આભાર વ્યક્ત કરું અને અહીંયા આવેલા મારે બધા તુલસંગ પરિવાર અને તુલસંગ અંકલેશ્વર કમિટી અને યક્ષધ્રુવ પટલા ફાઉન્ડેશન કમિટી સાથે અને જે ગુજરાતી મિત્રો આવેલા એને અને જે અંકલેશ્વરમાં રહેતી બધા ગુજરાતીઓને હું ખૂબથી દિલથી આભાર વ્યક્ત કરું છું અને બધાને ರಂಗಸ್ಥಳ ಜತ್ತದ ಚೌಕಿಗೆ ಪೋಯಿನಿಡ್ದ ಪಕ್ಕ ಆ ಏಸ ಗೆದಿರಿನಿಡ್ದ ಪಕ್ಕ ಕಲ್ಲ ಕಥೆನ ಏರ್ಲ ಕೇರಿನ ಕುಲಿಜಿ ಅವೇತೋ ಕಲಾವಿದರ ಕುಲ ಕಣ್ಣ ನೀರಿದ ಕತೆ ಇನಿಕಲ ಮಣ್ಣಿನ ಮರ್ಯಾದ ಬುದ್ಧರು ಅವೇತೋ ಮನವಲ್ಲ ಕಲಾವಿದರ ಕುಲ್ಲ
ಸರಿತ ಇಲ್ಲಿ ಇಜ್ಜ ಅಂದ್ರೆ ನರೆಲ್ಲೇನು ಬರೆಲ್ಲೇನು ಬಹುಶಃ ಸುಮಾರು ಜನಕ್ಕೆ ಗೊತ್ತಿಜ್ಜ ಅಂಚಿತ್ತಿನ ಕತೆ ಅವೇತೋ ಯಕ್ಷಗಾನದ ಕಲಾವಿದರು ಸೀಖ ಸಂಘಟನೆ ನರಲೊಂದು ಬರಲೊಂದು ಕುಂಚಿತ್ತಿನ ಪುಡ್ತನ ಕಲಿದು ಮರದ ಮಸಿರಿಗಳ ಕಾಸಿಜ್ಜ ಚಿತ್ತಿನ ಎತೋ ಕಥೆಗಳು ಇಲ್ಲಿಜ್ಜ ಅಂದ್ರೆ ಗಿರ್ಕೆಡ ತಟ್ಟಿಡ ಒಯ್ಯಾಪರಡು ಬದುಕುದಿನ ಅವೇತೋ ಕಥೆಗಳು ಅಂಚಿತ್ತಿನ ಯಕ್ಷಗಾನದ ಕಲಾವಿದರಿಗೆ ಆಧಾರ್ ಪೋಡು ಅಕಲಿ ಕೊಂಚ ಹೊಸ ಬದುಕಿನ ಕಟ್ಟದು ಕೊರಡು ಮಡಿದು ಕೊರಡು ಅಕಲ ಬದುಕು ಕೊಂಚ ಬಿರಿತಾಂಗ ಕೊರಡು ಬಂಪಿಂಚಿತ್ತಿನ ಮಾಮಲ್ಲ ಕನಕಟ್ಟಿನಾರು ಯಕ್ಷಗಾನದ ಧಾರೈ ಬಳ್ಳಿ ಅತ್ತುಂದಡ ಜಂಬಿದಾರೆಗೆ ಧ್ರುವ ತಾರೆ ಪಂಡರ ತಪ್ಪ ಒಂದು ಯಕ್ಷ ಧ್ರುವ ಪಟ್ಲ ಸತೀಶ್ ವೇದಿಕೆಗೆ ನಮ್ಮೊಟ್ಟಿಗೂ ಒಂದು ಜೋರಡೆ ಚಪ್ಪಾಳದ ಬ್ಯಾಂಡ್ ಜಾಸ್ತಿ ನಮ್ಮ ಚಪ್ಪಾಳದ ಶಬ್ದ ಬರುತ್ತೆ. ಜೀರ್ಣ ದೇವಸ್ಥಾನದ ಜೀರ್ಣೋದ್ಧಾರವಾಗಿ ಮಲಮಲ್ಲ ಸಮಾರಂಭಕ್ಕೆ ಕುಡ್ಲಡೆ ಮಲ್ಲ ನಿರೂಪಕ್ಕೆ ತುಳು ಐಸಿರಿ ವಾಫಿ ಸದಸ್ಯರು ನವೀನ್ ಗೌರವ ಪಟ್ಲ ಸತೀಶ್ ಚಿತ್ರನ ಮುತಾಲಿ ಕೆಡೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಪಂಪಿನ ಈ ಒಂದು ಸಂಘಟನೆ ಉದೀಪನಾಡ ಪ್ರಾರಂಭಡು ಈ ಒಂದು ಟ್ರಸ್ಟ್ದ ಉದೀಪನಾಗ ಒಂದು 2 ಕೋಟಿದ ಸಂಗ್ರಹ ಮಾಡ್ತದೆ 5 ಬದ್ದಿನಂಚಿನ ಬಡ್ಡಿದ ದುಡ್ಡು ಸತ್ಪಾತ್ರ ಕಲಾವಿದರಿಗೆ ಸಾಕಾರ ಮಲ್ಪಡ ಪಂಪಿನ ಸದುದ್ದೇಶನು ಸತೀಶನ್ನೇ ಅಂಚನೆ ಸಮಾನ ಮನಸ್ಕರ ಮಾತ ಬದಲನ ಹುಟ್ಟಿ ಸೇರಿಗಿಡ ಮಾಡ್ತೇವೆ ಅಂಡ ನಿಗಲಂಚಿನ ಒಂದು ಸಹೃದಯ ನಟನ ಸಾಕಾರಡು ನಿರೀಕ್ಷೆಗೆ ಮೀರಿದ 3 ವರ್ಷಡು ಮೇರು ಕಲಾವಿದರಿಗೆ 1 ಲಕ್ಷ ರೂಪಾಯಿದ ನಗರದೊಟ್ಟಿಗೆ ಪಟ್ಲ ಪ್ರಶಸ್ತಿ ಪುರಸ್ಕಾರ ಬಲಿಪ ನಾರಾಯಣ ಭಾಗವತಿರ್ ಅಂಚನೆ ಗುಟ್ಟಿಕೆರೆ ಪುರುಷೋತ್ತಮ ಪೂಂಜೇರ್ ಮುಗುಲು ಬರೆತನಂಚಿನ ಯಕ್ಷಗಾನ ಸಂಪುಟದ ಬಿಡುಗಡೆ ನೆಡು ವಿಶೇಷತೆದಾದ ಪಂಡ ಈ 2 ಕೃತಿಗಳ ಯಕ್ಷಗಾನ ಅಕಾಡೆಮಿದ ಪ್ರಶಸ್ತಿ ಬೈದರ ಬಂದ್ರೆ ಭಾರಿ ಸಂತೋಷ ಒಂದೊಂದು ಅಕಲು ಬರೆಯಂಚಿನ ಪ್ರಸಂಗಗಳು ಪ್ರಕಾಶನದ ಒಂಜಿ ಬಲ್ಪುದು ಒಂದೇ ಅವು ಮದೆಟಿತ್ತಂಡು ಅಂಚಿನ ಒಂಜಿನ ಶ್ರೇಷ್ಠ ಕಲಾವಿದರನ್ನ ಒಂಜಿ ಪ್ರಯತ್ನ ಅವು ವ್ಯರ್ಥ ಬಲ್ಲಿ ಪಂಪಿನ ಉದ್ದೇಶಗಳು ಐನ ಪ್ರಕಾಶನ ಮಲ್ತದ ಬಿಡುಗಡೆ ಮಲ್ಪನು ಪಂಪನಿಗೆ ಒಂಜಿ ಉದಾಹರಣೆ ನೀಗ ಪೂರ ಸಹಕಾರ ನಿಖಲಂಚಿನ ಸಹೃದಯ ಬಂದುಲ್ಲಾಕಲ್ಲ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ಗೆ ಎರಡಲ ದೇಣಿಗೆ ಕೊರ್ಪುನ ಇತ್ತಂದಾಂಡ ಅಕ್ಲಿಗೆ ಆದಾಯ ತೆರಿಗೆದ ವಿನಾಯಿತಿಲ ಉಂಡು 1 ಲಕ್ಷ ರೂಪಾಯಿ ಕೊರ್ಪುನ ಟ್ರಸ್ಟಿ ಪಂಡದು 10,000 ರೂಪಾಯಿ ಕೊರ್ಪುನ ಅಜೀವ ಸದಸ್ಯರು ಪಂಡದು ಅಂಚನೆ 1,000 ರೂಪಾಯಿ ಕೊರ್ಪುನ ಸಾಮಾನ್ಯ ಸದಸ್ಯರು ಪಂಡದು ನಮ್ಮ ಟ್ರಸ್ಟ್ಗೆ ಸೇರ್ಪಡೆ ಮಲ್ಪುನಂಚಿನ ಒಂದು ಯೋಜನೆ ನಮ್ಮ ಜೀವನದ ಅಂಚಾದ ನಮ್ಮ ಮಲ್ಲ ಒಂದು ಆಶಯದ ಪಂಡ ಸತೀಶನ ಆಸೆ ದುಡ್ಡು ಸಂಗ್ರಹ ಪ್ರತಿಯೊಂದು ಸದಸ್ಯರಲ್ಲ ಪ್ರತಿಯೊಂದು ನಮ್ಮ ಬಂದುಲ್ಲ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಒಂದು ಸದಸ್ಯ ಅವರು ಕನಿಷ್ಠ 1,000 ರೂಪಾಯಿ ಕೊರತು ನಮ್ಮ
ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸದಸ್ಯರಾದ ಈ ಟ್ರಸ್ಟ್ ನನಾತು ಮಲ್ಲ ಮಟ್ಟಿಗೆ ಉಳಿಪಡ ಪಂಪಿನ ಒಂದು ಸದೋದ್ದೇಶ ಅರ್ಜಿ ಯಕ್ಷಗಾನದ ಬಗ್ಗೆ ಅಪಾರವಾದ ಅಭಿಮಾನ ಎತ್ತಿನಾರು ಕಲಾವಿದರಿಗೆ ಅಹಮದಾಬಾದ್ಗೆ ಪೋಂಡ ಈಗಲೇ ಉಂತೆರೆ ಮಾತ ವ್ಯವಸ್ಥೆ ಬರೋಡಾಗ ಪನಗ ಮಾತ ವ್ಯವಸ್ಥೆ ಮಲ್ಪನಾರು ಅತುಲ್ ಮೋದಿ ಬೇರೆನೆ ರವಿನಾಥ್ ಶೆಟ್ಟಿ ಗೌರವ ಮಲ್ಪಡೊಂದು ವಿನಂತಿ ಮಲ್ತೊಂದಲ್ಲ ಯಶವಂತ್ ಶೆಟ್ಟಿ ಎಸ್ ಕೇಟ್ರ ಯಶವಂತ್ ವಿಶಾಲ ಶಾಂತಿಯರು ಅಂಜನೆ ದಾನಿಂಚರು ಮಾತ ತುಳು ಬಾಂಧವರು ಮಾತ ಸೂರತ್ ಬರೋಡ ಮಾತಾಡ ಒಟ್ಟು ಸಿಗುತ್ತೊಂದು ಒಂಜಿ ಪಾತ್ರ ಮುಗಿಪೆ ಎಂಕೊಂದು ಜವಾಬ್ದಾರಿ ಉಂಟು ಗುಜರಾತ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸಂಘಟಕರಾದ ಸತೀಶ್ ಪಟೇಲ್ ಎಂಕೊಂದು ಜವಾಬ್ದಾರಿ ಕೊಡ್ತೇನೆ ಏನು ಜವಾಬ್ದಾರಿ ಆದ ಈ ಕಾರ್ಯಕ್ರಮ ಪಟ್ಲ ಫೌಂಡೇಶನ್ ನಿರಂತರವಾದ ಗುಜರಾತ್ ನಡಪಡಿನ ಜವಾಬ್ದಾರಿ ಹೆಂಗೆ ನಿಂತುಂಡು ಅಂಚಾದ ಒಂಜಿ ಪಾತ್ರ ಮುಗಿಪೆ ಇನ್ನು ಮುಟ್ಟ ಕೇಂದ್ರೀನಿ ಎಲ್ಲ ಹೆಚ್ಚಿನ ಬಂದಿದ್ದೇವೆ ಅಂಚನೆ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಬಂದಿದ್ದೇನೆ ನನ್ನ ತುಂಬಿದ ಕಾರ್ಯಕ್ರಮ ಇತ್ತು ನಂಡ ಅವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸರ್ದಾರ್ ವಲ್ಲಭಭಾಯ್ನ ಜಗಡು ಮಲ್ಪುವ ಅಂದು ಅವೇ ನಿರ್ಧಾರಗಳು ಅಂದ ಮಧ್ಯಾಹ್ನದ ಕಾರ್ಯಕ್ರಮಗಳು ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ 3ನೇ ವಾರ್ಷಿಕೋತ್ಸವ ಅವೇ ಜಾಗದ ಮಲ್ಪ ಸಂಕಲ್ಪ ಉಂಡು ಸಂಕಲ್ಪಕ್ಕೆ ನಿಗಳ ಮಾತಾಡ ಸಹಕಾರ ಇಟ್ಟಾడు ಒಂಜಿ ವೇಳೆ ದಯಮಾಡಿ ನಮ್ಮ ಕಾರ್ಯಕ್ರಮವು ನಮಾತಿ ದಿಗಂಟು ಮಂತೊಂದ 5 ಕೋಟಿ ನಡೆಸಿದ ರಾಜ್ಯ ಸರ್ಕಾರದ ಗುಜರಾತ್ ಸರ್ಕಾರದ ಬರವಣಿಗೆ ಆವಡು ಅಂಚನೆ ಕನ್ನಡ ಸರ್ಕಾರ ಹಿಡಿದಲ್ಲ ಓಡ್ತಿನ ವ್ಯವಸ್ಥೆ ಆವಡು ಮಾತ ಕಲಾಭಿಮಾನಿಗಳು ಪೂಜಾ ಕಾವಂದರಿ ವಿಶೇಷವಾದ ಪಂಡ ಎಕ್ಕಡವರ ಹರಿಪ್ರಸಾದ ಪಂಡೆ ಯೋಗ್ಯ ಭಾಗ್ಯ ಬೋಡು ಯೋಗ್ಯ ಭಾಗ್ಯ ಎಂಚ ಅಂತ ಪಂಡ ಪೂಜಾ ಕಾವಂದೇರು ಒಂದು ಕಾರ್ಯಕ್ರಮಕ್ಕೂ ಆರಾಧ ಕರೆಯುವಂಥದ್ದು ಒಂದು ಶುಭಾಶಯ ಕೋರ್ನಿಂದ ಅವಳ ತುಳು ಸಂಘ ಅಂಚೇಶ್ವರದ ಅಧ್ಯಕ್ಷರ ಮುಖಾಂತರವಾದ ನಮ್ಮ ಮೊಬೈಲ್ ಮುಖಾಂತರವಾದ ಅರೆಕಡೆ ಮಧ್ಯಾಹ್ನ ಆಶೀರ್ವಾದನ ಮಂದಿ ನಡೆದು ಮಲ್ಲ ಭಾಗದಾದ ಒಂದು ಪಂಡೆ ಅಂಚಾದೆ ತುಳು ಸಂಘ ಅಂಕಲೇಶ್ವರ ನಿರಂತರವಾದ ನಡಪು ಮನಪುಣಿಗೆ ಒಂದು ಶುಭ ಸಂದೇಶ ಯಾನ ಪಂಡಕ್ಕೆ ಹಿಂಗೆ ಜವಾಬ್ದಾರಿತವಾದ ಕರೆಸತ್ತಿ ನಮ್ಮ ಅಜಿತನ್ನಡ ಪಂಡಗ ಅಜಿತಣ್ಣಿ ಬಾರಿ ಪೊರ್ಲುಡು ಐನಿ ಗೊತ್ತೊಂದು ಇನಿ ಒಂಜಿ ವರ್ಷ ಹಿಡಿದು ಒಂಜಿ ದಿನಕ್ಕೆ ದುಂಬೆ ಬಾರಿ ಪೊರ್ಲುಡ್ದ ಕಾರ್ಯಕ್ರಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮೂಲ ನಡೆದು ಮೊದಲೇ ಫೌಂಡೇಶನ್ ಬಗ್ಗೆ ಏನು ಪಾತ್ರ ಇದ್ದಾಗಿದೆ ನನ್ನ ಮಾತಲ್ಲ ಪುರುಷೋತ್ತಮ ರೆಡ್ಡಿ ಪಂಡ ಒಂಜಿ ಕಲಾವಿದಗಿ ಕಷ್ಟ ಬಂದಾಗ ಏರು ಉಳ್ಳಿರಂದು ಕೇಂಡ ಮಿತ್ತಿ ತೂಪಿ ಅಂಚಿನ ಒಂಜಿ ಕಲಾವಿದರಿಗೆ ಅದನ್ನು ಸಹಾಯ ಮಾಡ್ಕೊಂಡು ಒಂದೇ ಉದ್ದೇಶ ಈ ಫೌಂಡೇಶನ್ ಸ್ಥಾಪನೆ ಮಾಡ್ತದೆ ನಿಖಿಲ್ನ ಭರವಸೆ ಮಿತ್ತು ದಯಮಾಡಿ ಎನ್ನ ಮಿತ್ತು ಪ್ರೀತಿ ದಿನಗಳ ನಿಖಿಲ್ ಎನ್ನ ಕೈ ಬಿಡೆಯರದು ಬಂದ್ಬಿಡ ಒಂದೇ ಉದ್ದೇಶ ಈ ಫೌಂಡೇಶನ್ ಸ್ಥಾಪನೆ ಮಾಡ್ತದೆ ಈ ದಿನ ನಿಖಿಲ್ ಮಿತ್ತು ತೀರ್ತಿದ್ದಾರೆ ನನ್ನೆಲ್ಲ ಕಟಲ್ ದಪ್ಪನ ದೇಟ ನಿಖಿಲೇನು ತೀರ್ತು ಪಾಡೇ ಬಂದ್ಬಿಡ ಭರವಸೆ ಬಂದಿಲ್ಲ ಗುಜರಾತ್ ಘಟಕದ ಕರಿವರ್ಷಲ ಬಾರಿ ಶೋಕುಡು ಬರೋಡೆ ಕಾರ್ಯಕ್ರಮ ಆದಿತ್ತರಿ ಈ ಒಡ್ಲ ಆ ಒಂಜಿ ವರ್ಷ ಆಪನೆಗೆ ತುಂಬಿ ಶಶಿಯನ್ನ ಇಂಚಿನ ಘೋಷಣೆ ನಂತರ ಒಂಜಿ ವರ್ಷ ಆಪನೆಗೆ ತುಂಬಿ ಅಂಕಲೇಶ್ವರ ಕಾರ್ಯಕ್ರಮ ಮಲ್ದೆ ಕೋಡೆ ಯಾರು ಬತ್ತು ನಗನೆ ಹಿಂಗೆ ಮಸ್ತ್ ಬೇಜಾರ ದಯಪಂಡ ಒಂಜಿ ಕಾರ್ಯಕ್ರಮ ಬಡದ ಏತ್ ಅಸಪಡಿ ಒಂದುಲ್ಲಿರಿ ಪಂಡ ಇನ್ನೊಂದು ಸಂಯೋಜನೆ ಮಾಡ್ಕೊಡ್ದಾಣ ಅಥವಾ ಇತ ಪಿರೌಡು ಆ ಕಷ್ಟ ನಮ್ಮ ಬರ್ಪ ತೂಪ ಕಾರ್ಯಕ್ರಮ ಪುರ್ಲಾತ್ಮ ಸಭಾ ಕಾರ್ಯಕ್ರಮ ಉದ್ದಾಂಡ ಅವು ಕಾರ್ಯಕ್ರಮ ಅಂಚಾಂಡ ಒನಸ ಅಂಚಾಂಡ ನಮ್ಮ ಮಾತೆಲ್ಲ ಬಂತ ಇವನ್ ಎಲ್ಲ ಐಟ್ ಸೇರುಂದೆ ಅಡ ಕಾರ್ಯಕ್ರಮ ಒಂಜಿ ಸಂಯೋಜನೆ ಮಾಡ್ಕೊಡ್ತಾರೆ ಒಂಜಿ ಕಾರ್ಯಕ್ರಮ ಪುರ್ಲ ಓಡು ಐಟ್ ತುಳು ಸಂಘಲ ಬೋರ್ಡ್ ನಂಗೆ ಪಟ್ಲ ಫೌಂಡೇಶನ್ ಬೋರ್ಡು ಇಲ್ಲ ಬಿಟ್ಟ ಬಲ್ಲಿ ಮಾತ್ರೆ ಬತ್ತನಕ್ಲಿಗೆಲ್ಲ ಬೇಜಾರ ಬಲ್ಲಿ ಬಡದ ಮಾತ್ರೆಲ್ಲ ಎತ್ತದ ಮಾತ್ರೆಲ್ಲ ಗೌರವ ಮಾಡ್ಕೊಡೋದು ಮಂಡ ಐತ ಪಿರವು ಏತ್ ಆಗಲಿ ಕಷ್ಟ ಬರ್ಪಿರೋದು ಮಂಡ ಕೋಡೆ ಅಕ್ಲಕ್ಲಿ ಪಾತ್ರ ಬೇರೆ ಯಾನೇ ವೇದಿಕೆ ಪಡೋದು ಗೊತ್ತು ಜಿ ಆನಲ್ಲ ಯಾನೇ ಪಂಪೆ ಕ್ಷಮೆಗೆ ಒಂದು ಕೋಡದ ದಿನೊಟ್ಟು ಕುಂಟು ಪತ್ತದಿಂದಿನ ಗಡಿತೊಂದಿರಿಗೆ ಹಿಂಗಿಲ್ಲ ಅಧ್ಯಕ್ಷರು ಪಟ್ಲ ಫೌಂಡೇಶನ್ ಅಧ್ಯಕ್ಷರು ಅಜಿತನ್ನಿ ನೆಲ ಪೊರಿಸೊಂದಿರಿಗೆ ನೀನು ಕೊಂದಿರು ಅವಾಗ ಐದ ಮಿತ್ತ ಏತು ಪ್ರೀತಿ ದೀತಿರಿಂದ
ಪಂಡ ಸಂಘ ಸಂಸ್ಥೆ ವಾ ವೇದಿಕೆ ಇಲ್ಲತ್ತಲ್ಲ ಇತ್ತೆ ತಟ್ಟೆ ಬರ್ತಂದು ಬರೋದಿಲ್ಲ ಶಶಿಯಣ್ಣ ರವಿಯಣ್ಣ ಶಂಕರಣ್ಣ ಅಕ್ಕಳೆ ತಟ್ಟೆ ಬರ್ತಂದು ಎದುರು ಬರೋದಿಲ್ಲ ಕಾರ್ಯಕ್ರಮ ಮನಪೇರೇ ಇದು ಬಂಗೊಂಡ ಆಯ್ತ ಒಟ್ಟಿಗೆ ಇನ್ನು ಸುಧಾರಿತೊಂದು ಬಯರ ಅತಿ ಕಷ್ಟಲ ಉಂಡು ನಾವು ಮಾತಿರ್ಲ ಕಾರ್ಯಕ್ರಮ ಮನಪವನ ಈ ಬಾರಿ ಪೂರ್ವದ ಕಾರ್ಯಕ್ರಮ ಮಾಡ್ತಿದ್ದಾರೆ ಗೌರವಾಧ್ಯಕ್ಷರೈನ ನಮ್ಮ ಸೂರತ್ದ ಆರ್ ವಿಷಯಲ್ಲ ನಮ್ಮೊಟ್ಟಿಗೆ ಉಳ್ಳಿರಿ ಆರೆಗಳ ತರತಕ್ಕ ಒಂದು ಬುಕ್ಕ ಅಧ್ಯಕ್ಷರ ಬಗ್ಗೆ ಯಾನ ಪಾತ್ರೆನೇ ಇಚ್ಚಿ ಆರು ಇಂಚಿನ ಪಾತ್ರೆ ಕೊಡ್ತೀರಾ ಐತ ಲೆಕ್ಕನೆ ಊರಿಗೆ ಬತ್ತದ ಪಟ್ಲ ಫೌಂಡೇಶನ್ ಟೋಟಲ್ ಗುಜರಾತ್ ಘಟಕದ ಒಂದು ಬಾರಿ ಮುಲ್ಲ ಮೊತ್ತನ ನಂಗೆ ಕೊಡ್ತದೆ ಅಲ್ಪ ಅರ್ಪಣೆ ಮಾಡ್ತಿದ್ದೀರ ಇದು ಬಡ ಕಲಾವಿದರಿಗೆ ಸಂದು ಹಂಚಿನ ಮೊತ್ತ ಅದು ಐದು ಪ್ರಾಮಾಣಿಕವಾದ ಸಂದವ ಹಂಚಿನ ಕೆಲಸ ಮಾತ್ರ ಇಂಕ ಮಾಡ್ತಂದಿಲ್ಲ ಶಶಿಯನ್ನಿ ಐದು ಹೆಚ್ಚ ಸಂಘಟನೆ ಬರ್ತಂದಿಲ್ಲ ಇருந்து ಇಂಕ ಎನ್ನೆಲ್ಲ ಸಾಧ್ಯ ಖಾಲಿ ಮೂಲ ಮಾತ್ರ ಅಂತ ಡೆಲ್ಲಿದ ಕಾರ್ಯಕ್ರಮ ಡೆಲ್ಲಿ ಇಟ್ಲ ಪ್ರತಿಯೊಂದು ಕಡೆ ಇಟ್ಲ ಉಳ್ಳಿರಿ ಅದರ ಬಗ್ಗೆ ನಿಖಿಲಿಗೆ ಯಾರ ಬಗ್ಗೆ ಪರವಡಿಸಿ ಅಂಜಾದ ನಿಖಿಲಿಗೆ ಮಾತ್ರೆಗಳ ಯಾನ ಆಭಾರಿ ಪಂಡ ಗುಜರಾತದ ಪೂರ ಜಿಲ್ಲೆಡ್ಲ ತುಳು ಸಂಘದ ಉದ್ಘಾಟನೆ ಆಡಿ ಪಂಪನ ಒಂದು ಎಡ್ಡ ವಿಷಯ ಒಂದೆತ್ತ ಮುಖ್ಯ ರೂವಾರಿ ನಮ್ಮ ಶಶಿಧರ್ ಶೆಟ್ರು ಅಂಚನೆ ಅಂಕಲೇಶ್ವರಡ್ ಅಜಿತ್ ಶೆಟ್ರು ಶಂಕರ್ ಶೆಟ್ರು ರವಿಯಣ್ಣೆ ಮೊಗಲು ಮಾತ ಸೇರ್ದು ಎಡ್ಡ ಒಂಜಿ ತುಳು ಸಂಘ ಇಡೀ ಗುಜರಾತ್ ಪೂರ ಜಿಲ್ಲೆಲೆಲ್ಲ ಸ್ಥಾಪನೆ ಮಲ್ಪೈತ ಮುಖ್ಯ ರೂವಾರಿಗಳು ಅಂಚನೆ ಮಲ್ಲ ಮಲ್ಲ ಹಿರಿಯರು ಕುಳ್ಳಿನಂತಿದ್ರ ಈ ವೇದಿಕೆದ ಮುಂಭಾಗಡೆ ನಮ್ಮ ಊರು ಬತ್ತಿನಂತಿದ್ರ ಉದಯ ಶೆಟ್ರು ನಮ್ಮ ಮೂಲು ಖಾಲಿ ಕಾರ್ಕಳಡತ್ತು ಇಡೀ ಉಡುಪಿ ಜಿಲ್ಲೆಡೆ ಗರ್ಜನೆ ಮಲ್ತಿನಂತಿದ್ರೆ ಒಂದು ವ್ಯಕ್ತಿ ಕಾಂಗ್ರೆಸ್ ಒಂದು ಸೀಟ್ ತಿಕ್ಕಿ ಒಂದು ಊರು ತತ್ತದುಂಡು ಆಂಡ ಆರ್ ನೆಕ್ಸ್ಟ್ ಟೈಮ್ ಅಂತೂ ಬ್ಯಾಂಗ್ಳೂರು ವಿಧಾನಸೌಧ ನಮ್ಮ ಮಾತೆರ ಪರವಾದ ಗರ್ಜನೆ ಮಲ್ಪರೊಳ್ಳೆ ಅಂಚ ಈ ಶುಭ ಹಾರೈಕೆ ಗುಜರಾತ್ದ ಕನ್ನಡಿಗರು ಮಾತೆಲ್ಲ ಈರೆಗೆ ಶುಭ ಹಾರೈಸೊಂದುಲ್ಲೇರು ಇರು ತುಂಬದ ಈರೆಗೆ ಅಂದಿದ್ರೆ ಟಿಕೆಟ್ ತಿಕ್ಕಡು ಬಂದು ಅಂಚನೆ ತೆಳ್ಳಾರದಾರಲು ಒಲ್ಲೇರು ನಿಗಲೆ ಗೊತ್ತುಂಡು ಕ್ರಿಕೆಟ್ ನಮ್ಮ ಕಬಡ್ಡಿ ಟೂರ್ನಮೆಂಟ್ ಅವೆಲ್ಲ ಇಡೀ ರಾಜ್ಯ ಮಟ್ಟದ ಮಲ್ತಿನಂತಿದ್ರೆ ತೆಳ್ಳಾರದಾರ ಅಲ್ಪ ಕುಳೊಂದಿಲ್ಲೇರು ಆರೆಗ್ಲ ನೆಕ್ಸ್ಟ್ ಟೈಮ್ ಮುಂದೆಡ್ದು ಮಲ್ಲ ಒಂದು ಕಾರ್ಯಕ್ರಮ ಮಲ್ಪಡ್ಕೊಂಡು ಕಾರ್ಯಕ್ರಮ ಮಾಡಲ್ಲ ಅವು ಅರ್ಧಾಡು ಒಂಜಿ ಗಂಟೆದ 2 ಗಂಟೆ ಪಿದಾಯ್ ಬೋದು ಬರ್ಪೆ ಅಂಡ ಇಂಚಪಾಡು ಇಡೀ ದಿನ ತೂಯಿನ ಕಾರ್ಯಕ್ರಮ ಇತ್ತಿಂದ ಈ ಒಂಜಿ ಬಾರಿ ಬರ್ಲದ ಕಾರ್ಯಕ್ರಮ ಬಂದ ಮಸ್ತ್ ಖುಷಿ ಆಗುದು ಬಂದುಲೆ ಒಂಜಿ ಕಾರ್ಯಕ್ರಮ ಪಂಡ ಎಂಚ ಮಲ್ಪೊಡು ಅವಿದು ತುಳುವೆರಡ ಕಲ್ಪೊಡು ದೇ ಪಂಡ ರಡ್ಡದಿಂತ ಕಾರ್ಯಕ್ರಮ ಒಂಜಿ ದಿನ ಅವಿನ ಎಂಚ ಒಂಜಿ ಪತ್ತದ ಮಲ್ತಿರ್ ಬರ್ಬೇಕು ಕಾಣದ ವೇದಿಕೆಯ ಕಾರ್ಯಕ್ರಮ ಲೆಪ್ಪಡು ಎಂಚೆಂಚೆ ಲೆಪ್ಪಡು ಅನ್ನೋ ಬಗ್ಗೆ ಐದು ಪಕ್ಕ ನಾವು ಓಲು ಬತ್ತದಿಲ್ಲ ನಮ್ಮ ಬೇತೆ ನೆಲಟ್ಟು ಬತ್ತದಿಲ್ಲ ಅಲ್ಕ ಬತ್ತದ ಮೂಲ ಗುಜರಾತ್ ಇಲ್ಲ ಆ ಒಂಜಿ ಮಾತಿನ ಪೊಲಿಟಿಷಿಯನ್ಸ್ ಇಪ್ಪಡು ಬೊಕ್ಕರೆಯಲ್ಲಿ ಮುಲ್ತ ಸ್ವಾಮೀಜಿ ಇಪ್ಪಡು ಅಗಲಿಗೆಂಚೆ ಗೌರವ ಮಲ್ಪಡು ನಾವು ಕುಡಂಜಿ ಸಾಲು ಐದು ಪಕ್ಕ ಬತ್ತನ ಅಗಲಿಗೆ ಕುಡ ಮಾತಾಡಿರಲ್ಲ ಬೇಜಾರಾದ ಬಲ್ಲಿಂದ ಕುಡಂಜಿ ನಮ್ಮನೆಡು ಒಂದು ಮಾತ ಸಂಯೋಜನೆಯನ್ನು ಮೂಲ ಇಡೀ ದಿನ ಇತ್ತಿಂದ ನಮಗೆ ಕಲ್ಪರ ಮಸ್ತ್ ಉಂಟು ಕಡೆಗೆ ಬರೋದಿಲ್ಲ ಈತ ರಾಧಾಕೃಷ್ಣರಿಗೆ ಈ ಗೌರವ ಗುಜರಾತ್ ಘಟಕದ ಅಧ್ಯಕ್ಷ ಪಂಡದ ಹೆಂಗ್ ಪಂಡ್ಯರು ಗುಜರಾತ್ ಘಟಕದ ಸುರತ ಅಧ್ಯಕ್ಷ ಆದ ಮಲ್ಲ ಜವಾಬ್ದಾರಿಯನ್ನು ಎಂಚ ದೆತ್ತೊಮ್ಮಿನ ಪಂಡದೆಯನ್ನು ಯೋಚನೆ ಮಾಡ್ಕೊಂಡಿದ್ದೆ ಆಡಲ್ಲ ನಮ್ಮ ದಾಲ ಅನುಭವ ಎತ್ತಿಜಿ ನಿಖಿಲ್ ಯೋಜನೆಯ ಪ್ರೀತಿ ಗೌರವ ಅಂಚನೆ ಯಕ್ಷಗಾನದ ಕಳೆದ ಮಿತ್ತಿಪ್ಪನ ಪಟ್ಲ ಸತೀಶಣ್ಣನ ಮಿತ್ತಿಪ್ಪನ ಒಂಜಿ ಅಭಿಮಾನದ ಈ ಮಲ್ಲ ಜವಾಬ್ದಾರಿನ ವಹಿಸೊಂಡೆ ಉದ್ಘಾಟನಾ ಕಾರ್ಯಕ್ರಮಡೆ ಪಟ್ಲ ಫೌಂಡೇಶನ್ ಆಶೀರ್ವಾದ ಯೋಜನೆಗೆ ಮೂಜಿ ಇಲ್ಲದ ಕೊಡುಗೆ ನಮ್ಮ ಗುಜರಾತ್ ಘಟಕದ ಪರವಾದ ಮಲ್ತಪೂರ್ಣ ಭರವಸೆಯನ್ನು ಈ ನಮ್ಮ ಕಾರ್ಯಕ್ರಮವನ್ನು ಹೊರಡಿದ್ದ ಈ ನಮ್ಮ ಕಾರ್ಯಕ್ರಮ ಪಕ್ಕ ಆಗಲ್ಲ ಅಡ್ಯಾರ್ ಗಾರ್ಡನ್ ನಡಪನ ಪಟ್ಲ ಫೌಂಡೇಶನ್ ವಾರ್ಷಿಕ ಕಾರ್ಯಕ್ರಮ ನಮ್ಮ ಗುಜರಾತ್ ಘಟಕದ ಪದವಿಕಾರಿ ಹುಟ್ಟುಡು ನಮ್ಮ ಭಾಗವಹಿಸಿದ ನಮಗೆ ಪಟ್ಲ ಫೌಂಡೇಶನ್ ಪರವಾದ ಮಲ್ಲ ಗೌರವ ತೆಗೆದಿತ್ತು
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.